ಬೆಳ್ತಂಗಡಿಯಲ್ಲಿರುವ ಪಾರಸ್ ಪೃಥ್ವಿ ಜ್ಯುವೆಲ್ಸ್ನಲ್ಲಿ ದಸರಾ ಹಾಗೂ ದೀಪಾವಳಿ ಹಬ್ಬದ ಸಂಭ್ರಮದಲ್ಲಿ ಪೃಥ್ವಿ ಮಹಾಪರ್ವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಪೃಥ್ವಿ ಮಹಾಪರ್ವದಲ್ಲಿ ಚಿನ್ನಾಭರಣ ಖರೀದಿಸಿದ ಗ್ರಾಹಕರಿಗೆ ಲಕ್ಕಿ ಕೂಪನ್ ನೀಡಲಾಗಿತ್ತು. ಈ ಲಕ್ಕಿ ಕೂಪನ್ ಡ್ರಾ ನಿನ್ನೆ ನಡೆದಿದ್ದು 3 ಜನ ಲಕ್ಕಿ ವಿಜೇತರಿಗೆ ಟಿವಿ, ಫ್ರಿಡ್ಜ್ ಹಾಗೂ ವಾಷಿಂಗ್ ಮೆಷಿನ್ ವಿತರಿಸಲಾಯಿತು. ಲಕ್ಕಿ ಕೂಪನ್ ಮೊದಲನೇ ಬಹುಮಾನವನ್ನ ಗ್ರೇಸ್ ಕಲ್ಲಡ್ಕ, ದ್ವಿತೀಯ ಬಹುಮಾನ ಸುಮಂತ್ ನಾರಾವಿ, ತೃತೀಯ ಬಹುಮಾನವನ್ನ ಆನಂದಗೌಡ ದಿಡುಪೆ ತಮ್ಮದಾಗಿಸಿಕೊಂಡಿದ್ದಾರೆ. ಇನ್ನು ದೀಪಾವಳಿಗೆ ಗೂಡು ದೀಪ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನವನ್ನ ಹರೀಶ್ ಕಡೇಶಿವಾಲಯ, ದ್ವಿತೀಯ ಬಹುಮಾನ ರಂಜಿತ್ ಗುರುವಾನ್ಕೆರೆ ಪಡೆದುಕೊಂಡಿದ್ದಾರೆ. ಇನ್ನು ಈ ಕಾರ್ಯಕ್ರಮದಲ್ಲಿ ನಗರ ಪಂಚಾಯತ್ನ ಅಧ್ಯಕ್ಷರಾದ ರಜನಿ ಕುಡ್ವ, ಪತ್ರಕರ್ತ ಸಂಘದ ಅಧ್ಯಕ್ಷರಾದ ಅಶ್ರಫ್ ಆಲಿಕುಂಜಿ, ಪೃಥ್ವಿ ಜ್ಯುವೆಲ್ಸ್ನ ಶಾಖಾ ವ್ಯವಸ್ಥಾಪಕರಾದ ಉಮಾನಾಥ್ ಪ್ರಭು ಹಾಗೂ ಸಿಬ್ಬಂದಿಗಳು, ಗ್ರಾಹಕರು ಉಪಸ್ಥಿತರಿದ್ದರು. ಆತ್ಮೀಯರೇ, ಇದೀಗ ದ್ವಿತೀಯ ಬಹುಮಾನವನ್ನ ಫ್ರಿಡ್ಜ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಲಕ್ಕಿ ಕೂಪನ್ ದ್ವಿತೀಯ ಸ್ಥಾನವನ್ನ ಪಡೆದಿರತಕ್ಕಂತಹ ಗ್ರಾಹಕರಾಗಿದ್ದಾರೆ. ಚೀಟಿಯನ್ನ ಎತ್ತುತ್ತಿರುವ ನಮ್ಮ ಗ್ರಾಹಕರೇ ಒಬ್ಬರು ಚೀಟಿಯನ್ನ ಇಲ್ಲಿ ಎತ್ತುತ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಿರುವಂತವರು ಇದರ ಅಧಿಕೃತ ಲಕ್ಕಿ ಕೂಪನ್ ವಿನ್ನರ್ ಆಗಿದ್ದಾರೆ. ಬಹಳಷ್ಟು ಕುತೂಹಲ ಕಾಣ್ತಾ ಇದೆ. ಈ ಬಹುಮಾನದಲ್ಲಿ ನೋಡಬೇಕಾಗಿದೆ. ಅಧಿಕೃತ ವಾರಿಸುದಾರರು ಆಗಿರುತ್ತಾರೆ ಗ್ರೇಸ್ ಅನ್ನುವಂತಹ ಗ್ರಾಹಕರು. ಅಡ್ರೆಸ್ ಹೇಳ್ತಾ ಇದ್ದಾರೆ, ಕಲ್ಲಡ್ಕ ಬಹುಮಾನ ವಾಷಿಂಗ್ ಮೆಷಿನ್. ಇದೀಗ ಚೀಟಿಯನ್ನ ಎತ್ತಲಿಕ್ಕಿದ್ದಾರೆ. ಬೆಳ್ತಂಗಡಿ ಪತ್ರಕರ್ತರ ಸಂಘದ ಅಧ್ಯಕ್ಷರು ಮಾನ್ಯ ಅಶ್ರಫ್ ಅಲಿಕುಂಜಿಯವರು ಚೀಟಿ ಎತ್ತಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಗ್ರಾಹಕ ಬಂಧುಗಳೇ, ಇದೀಗ ಅದೃಷ್ಟ ಚೀಟಿ ಡ್ರಾ ಥರ್ಡ್ ಪ್ಲೇಸ್ ಅಂದ್ರೆ ವಾಷಿಂಗ್ ಮೆಷಿನ್. ತೃತೀಯ ಬಹುಮಾನಕ್ಕಾಗಿ ವಾಷಿಂಗ್ ಮೆಷಿನ್ ಯಾರ ಪಾಲಿಗೆ ಬರುತ್ತೆ ಅನ್ನುವಂತ ಯಕ್ಷ ಪ್ರಶ್ನೆ ಇದೀಗ ನಮ್ಮ ಮುಂದೆ ಇದೆ. ಅದಕ್ಕೆ ತಕ್ಕ ಉತ್ತರ ಇದೀಗ ಕೂಪನ್ ನಲ್ಲಿ ನನಗೆ ಸಿಕ್ಕಿದೆ.